ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಗುಜರಿ ಮಾರಾಟದಲ್ಲಿ ಹಿಂದಿನ ಆಡಳಿತ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಲಾಗಿದೆ ಎಂದು ಉಡುಪಿ ಜಿಲ್ಲಾ ರೈತ ಸಂಘ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಳಿಯಲ್ಲಿ ಸತತ 15 ದಿನಗಳಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಶನಿವಾರ ಬಸ್ರೂರು ಮತ್ತು ಪೆರಡೂರು ವಲಯದಿಂದ ಜನ ಆಗಮಿಸಿದರು। ಈ ಸಂದರ್ಭ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಮಾತನಾಡಿ, ಇದು ರೈತರ ನ್ಯಾಯಾಗ್ರಹದ ಬೇಡಿಕೆ ಮತ್ತು ಹೋರಾಟ। ಸರ್ಕಾರ ಆಡಳಿತ ಯಾವುದೇ ಇರಲಿ, ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಕೆಲವೊಂದು ಹಗರಣದಲ್ಲಿ ಭಾಗಿಯಾದಾಗ ಮಾತ್ರ ಹೆಚ್ಚು ವಿಳಂಬವಾಗಲು ಕಾರಣವಾಗುತ್ತದೆ। ನಮಗೆ ನ್ಯಾಯ ಸಿಗುವ ತನಕ ಕೂಡ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದರು। ಹಿರಿಯ ಮಾಧ್ಯಮದವರು ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಿದರು, ಇದು ಸತ್ಯಾಗ್ರಹ ಅಲ್ಲ, ಇದು ನ್ಯಾಯಾಗ್ರಹ। ಸತ್ಯಾಗ್ರಹ ಅನ್ನುವಂಥದ್ದು ದಾಖಲೆ ಸಹಿತ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅನ್ನತಕ್ಕಂಥ ಅವ್ರದೇ ದಾಖಲೆಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ। ಆದ್ದರಿಂದ ಇದು ಸತ್ಯ ಯಾವುದು ಏನು ಅನ್ನತಕ್ಕಂಥದ್ದು ಸ್ಪಷ್ಟವಾದ ಮಾಹಿತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನಾವು ನ್ಯಾಯವನ್ನು ಕೇಳ್ತಾ ಇದ್ವಿ। ಏನಂದ್ರೆ ತಪ್ಪು ಮಾಡಿದವರನ್ನ ಕಾನೂನು ಕ್ರಮ ಕೈಗೊಳ್ಳಿ, ಈ ಒಂದು ಕಾರ್ಖಾನೆಗೆ ಮತ್ತು ಸರ್ಕಾರಕ್ಕಾಗಿ ಆದಂಥ ನಷ್ಟವನ್ನು ಭರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅನ್ನತಕ್ಕಂಥ